ಕಡಬದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ಪುತ್ತೂರು ತಾಲೂಕು ಸಹಾಯಕ ನಿರ್ದೇಶಕಿಯಾಗಿ 2 ತಿಂಗಳ ಹಿಂದೆ ಅಧಿಕಾರ ವಹಿಸಿಕೊಂಡ ಖಡಕ್ ಅಧಿಕಾರಿ ಎನಿಸಿಕೊಂಡಿರುವ ಮಹಿಳಾ ಅಧಿಕಾರಿಯೋರ್ವರ ಪ್ರಶ್ನೆಗಳ ಮುಂದೆ ಕೆಲಸ ಮಾಡಲು ವಿಳಂಬ ಮಾಡುತ್ತಿದ್ದರೆನ್ನಲಾದ ಅಧಿಕಾರಿಗಳು ಮುಜುಗರಕ್ಕೀಡಾಗಿ ಇದೀಗ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುತ್ತವೆ ಎಂದು ಕುಳಿತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕಡಬ, ಸುಳ್ಯ, ಪುತ್ತೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಂಬಂಧಪಟ್ಟ ಹಿಂದುಳಿದ ಸಮುದಾಯದವರು ತಮ್ಮ ಕಚೇರಿಗೂ ಬರೋದಿಲ್ಲ, ದಾಖಲೆಗಳನ್ನು ನೀಡುವುದಿಲ್ಲ, ದೂರವಾಣಿ ಕರೆಗಳನ್ನು ಸ್ವೀಕರಿಸುವುದಿಲ್ಲ, ಅದರಲ್ಲಿ ಯಾವುದೇ ದಾಖಲೆಗಳು ಇರುವುದಿಲ್ಲ, ಫೋಟೋ ಕೂಡ ಕೊಡೋದಿಲ್ಲ ಎಂದೆಲ್ಲ ಕಚೇರಿ ಅಧಿಕಾರಿಗಳು ಸಬೂಬು ಹೇಳ್ತಾ ಇದ್ರು. ಆದರೆ ಹೊಸ ಸಹಾಯಕ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ವಿನಯಕುಮಾರಿ ಎಂಬುವರು ಬಂದ ಮೇಲೆ ಹಿಂದುಳಿದ ಸಮುದಾಯದ ಜನರಿಗೆ ತಮ್ಮ ಕಚೇರಿಯಿಂದ ಮ್ಯಾನೇಜರ್ ಹಿಂಬರವನ್ನು ನೀಡಿರುವುದಿಲ್ಲ. ಮಾತ್ರವಲ್ಲದೆ ಕಚೇರಿಯಲ್ಲಿ ಹಲವಾರು ದಾಖಲೆಗಳು ಇರುವುದಿಲ್ಲ, ಪಾಲನಾ ವರದಿಯು 2 ವರ್ಷದಿಂದ ತಯಾರಿಸಿಲ್ಲ, ಅಧಿಕಾರಿಗಳಿಗೆ ಕಡತಗಳನ್ನು ದಾರಿಯಲ್ಲೇ ಕೊಟ್ಟು ಸಹಿ ಮಾಡಿಸುವುದು, ಆದಿವಾಸಿ ಕೊರಗರ ಸಭೆಗಳನ್ನು ಪುತ್ತೂರು ತಾಲೂಕು ಮಟ್ಟದಲ್ಲಿ 2 ವರ್ಷ ಆದರೂ ಮಾಡದಿರುವುದು, ಈ ಎಲ್ಲ ಆರೋಪಗಳು ಇದೀಗ ಕಂಡು ಬರ್ತಾ ಇವೆ. ನೋಡಿ